ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೀವಿತ ಕುತ್ತಾರ್. ಕರಾವಳಿ ಭಾಗದ ಜನರಿಗೆ ಈ ಸೇತುವೆಯ ಪರಿಚಯ ಇದ್ದೇ ಇರುತ್ತೆ. ಆದ್ರೆ ದೂರವಿರುವವರು ಇದನ್ನ ಹಲವಾರು ಚಿತ್ರದಲ್ಲಿ ಕಂಡಿರಬಹುದು ಅಥವಾ ಅದ್ರ ಬಗ್ಗೆ ಕೇಳಿರಬಹುದು. ಡೆಲ್ಟಾ ಬೀಚ್ನಿಂದ 7.5 ಕಿಲೋಮೀಟರ್ ದೂರದಲ್ಲಿರುವ ಇದು ಉಡುಪಿಯ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. ಗುಜರಾತಿನ ಮಾರ್ಬಿಯಲ್ಲಿ ತೂಗು ಸೇತುವೆ ಕುಸಿದು ಬಿದ್ದು ಭೀಕರ ದುರಂತ ಸಂಭವಿಸಿದ ಬೆನ್ನಲ್ಲೇ ನಮ್ಮ ನಾಡಿನ ತೂಗು ಸೇತುವೆಗಳ ಸ್ಥಿತಿಗತಿಯ ಬಗ್ಗೆ ಜನರಲ್ಲಿ ಆತಂಕ ಮತ್ತು ಕುತೂಹಲ ಮೂಡಿದೆ. ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಅಪಾರ ಕೊಡುಗೆ ನೀಡಿರುವ ಕೆಮ್ಮಣ್ಣುವಿನ ತೂಗು ಸೇತುವೆ ಅಪಾಯಕಾರಿ ಸ್ಥಿತಿಯಲ್ಲಿದೆ. ನಮ್ಮೂರಿನ ಸೇತುವೆಗಳು ಸೇಫ್ ಎಂದು ಉಡಾಫೆ ತೋರಿದ್ರೆ ಇಲ್ಲೂ ಅಪಾಯ ತಪ್ಪಿದ್ದಲ್ಲ. ಊರಿನವರ ಓಡಾಟಕ್ಕೆ ಅನುಕೂಲವಾಗಲು ಮಾಡಿದ ಸೇತುವೆ ಇದು ಪ್ರವಾಸಿ ತಾಣವಾಗಿ ಇದೀಗ ಬದಲಾಗಿದೆ. ಉಡುಪಿ ಬಳಿಯ ಮಲ್ಪೆ ಹತ್ತಿರ ಇರುವಂತಹ ಕೆಮ್ಮಣ್ಣು ಸೇತುವೆಯನ್ನ ವೀಕ್ಷಿಸಲು ಪ್ರತಿನಿತ್ಯ ನೂರಾರು ಪ್ರವಾಸಿಗರು ಬರುತ್ತಾರೆ. ಹೊರ ಜಿಲ್ಲೆಯಿಂದ ವಿದ್ಯಾಭ್ಯಾಸಕ್ಕೆಂದು ಬರುವ ವಿದ್ಯಾರ್ಥಿಗಳು ಕೂಡ ತೂಗು ಸೇತುವೆಯ ಜೊತೆಗೆ ಕಾಯಾಕಿಂಗ್ ಮತ್ತು ಬೋಟಿಂಗ್ ನ ಅನುಭವ ಪಡೆಯಲು ವಾರಾಂತ್ಯದಲ್ಲಿ ಇಲ್ಲಿಗೆ ಆಗಮಿಸುತ್ತಾರೆ. ಈ ಬಗ್ಗೆ ಇಲ್ಲಿದೆ ಸ್ಟೋರಿ. ಸ್ವರ್ಣ ನದಿಯ 2 ತಟಗಳನ್ನ ಅಂದ್ರೆ ತಿಮ್ಮಣ್ಣ ಕುದ್ರು ಮತ್ತು ಪಡಪುತ್ರ ದ್ವೀಪದ ಜನರನ್ನ ಸಂಪರ್ಕಿಸುವ ಉದ್ದೇಶದಿಂದ ನಿರ್ಮಿಸಲಾದ ಕೆಮ್ಮಣ್ಣು ತೂಗು ಸೇತುವೆ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ.
ಮೊದಲು ಕೆಮ್ಮಣ್ಣು ತೂಗು ಸೇತುವೆ ಪ್ರವಾಸಿ ತಾಣವಾಗಿರಲಿಲ್ಲ. ಸ್ಥಳೀಯರು ಪ್ರಯಾಣಿಸಲು ಅತ್ಯುತ್ತಮ ಮಾರ್ಗವಾಗಿದೆ. ಈ 280 ಅಡಿ ಉದ್ದದ ಸೇತುವೆಯು ನದಿಯ ಮಧ್ಯದಲ್ಲಿ ನೇತಾಡುವುದರಿಂದ ನದಿ ಮತ್ತು ಅದರ ಸುತ್ತಲಿನ ಪ್ರಾಕೃತಿಕ ಅಂದವನ್ನ ಸವಿಯಬಹುದು. ಉಡುಪಿ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಅಪಾರ ಕೊಡುಗೆ ನೀಡಿರುವ ಕೆಮ್ಮಣ್ಣುವಿನ ತೂಗು ಸೇತುವೆ ಅಪಾಯಕಾರಿ ಸ್ಥಿತಿಯಲ್ಲಿದೆ. ನಮ್ಮೂರಿನ ಸೇತುವೆಗಳು ಸೇಫ್ ಎಂದು ಉಡಾಫೆ ಮಾಡಿದ್ರೆ ಇಲ್ಲೂ ಅಪಾಯ ತಪ್ಪಿದ್ದಲ್ಲ. ತೋನ್ಸೆ ಮಂಡಳ ಪಂಚಾಯತ್ ಕಾಲದಲ್ಲಿ ತಿಮ್ಮಣ್ಣಕುದ್ರು ನಾಗರಿಕರ ಸಂಪರ್ಕಕ್ಕಾಗಿ ನಿರ್ಮಿಸಲಾಗಿರುವ ಕೆಮ್ಮಣ್ಣು ತೂಗು ಸೇತುವೆಯು ಪ್ರವಾಸಿ ತಾಣವಾಗಿ ಬಳಕೆಯಾಗುತ್ತಿದ್ದು, ಈ ತೂಗು ಸೇತುವೆಯು ಸದ್ಯ ಅಪಾಯಕಾರಿ ಸ್ಥಿತಿಯಲ್ಲಿರುವುದರಿಂದ ಸಾರ್ವಜನಿಕರಿಗೆ ಹಾಗೂ ಪ್ರವಾಸಿಗರಿಗೆ ತೂಗು ಸೇತುವೆಯ ಕುರಿತು ಸೂಚನೆಗಳನ್ನು ನೀಡಿದರೂ ಸಹ ಅದನ್ನ ಉಲ್ಲಂಘಿಸುವುದು ಕಂಡುಬಂದ ಹಿನ್ನೆಲೆ ಪಂಚಾಯತ್ ಸಾಮಾನ್ಯ ಸಭೆಯ ನಿರ್ಣಯದಂತೆ ಸೇತುವೆಯ ಪುನರ್ ನಿರ್ಮಾಣ ಆಗುವವರೆಗೆ ಸೇತುವೆ ಮೇಲೆ ಓಡಾಟಕ್ಕೆ ನಿರ್ಬಂಧಿಸಿ ತಾತ್ಕಾಲಿಕವಾಗಿ ಮುಚ್ಚಲು ಕ್ರಮ ವಹಿಸಲಾಗಿದೆ ಎಂದು ತೋನ್ಸೆ ಗ್ರಾಮ ಪಂಚಾಯತ್ ಪ್ರಕಟಣೆಯಲ್ಲಿ ತಿಳಿಸಿತ್ತು. ಮಳೆ ಇಳಿಮುಖಗೊಂಡಿದ್ದು ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ಹರಿವು ಹೆಚ್ಚುತ್ತಿದೆ. ಈ ನೆಲೆಯಲ್ಲಿ ರಾಜ್ಯದ ನಾನಾ ಕಡೆಗಳಿಂದ ಇಲ್ಲಿಗೆ ಆಗಮಿಸುತ್ತಿರುವ ಪ್ರವಾಸಿಗರು ನಿರಾಶೆಯಿಂದ ಹಿಂತಿರುಗುವಂತಾಗಿದೆ. ಪ್ರೀ ವೆಡ್ಡಿಂಗ್ ಶೂಟ್ನಿಂದಲೂ ವಿಮುಖವಾಗುವಂತಾಗಿದೆ. ಟೂರಿಸ್ಟ್ಗಳನ್ನ ನೆಚ್ಚಿಕೊಂಡು ಜೀವನ ನಿರ್ವಹಣೆ ಮಾಡಿಕೊಂಡಿರುವ ಸಣ್ಣ ಪುಟ್ಟ ವ್ಯಾಪಾರಿಗಳು, ದೋಣಿ ಸಾಹಸಾಯನ ನಡೆಸಿಕೊಂಡಿರುವವರು, ಹೋಮ್ ಸ್ಟೇ, ಹೋಟೆಲ್ ಇನ್ನಿತರ ವ್ಯವಸ್ಥೆ ನೆಲಕಚ್ಚಿದೆ.
ಹಿಂದೆ ಗುಜರಾತಿನ ಮೋರ್ಬಿಯಲ್ಲಿ ಸಂಭವಿಸಿದ ತೂಗು ಸೇತುವೆ ದುರಂತ ಹಿನ್ನೆಲೆಯಲ್ಲಿ ಅಭದ್ರತೆಯಲ್ಲಿದ್ದ ಕೆಮ್ಮಣ್ಣು ತೂಗು ಸೇತುವೆಯನ್ನ ಮುಚ್ಚಲಾಗಿತ್ತು. ಕೆಮ್ಮಣ್ಣು ಗ್ರಾಮದ ತಿಮ್ಮಣ್ಣಕುದ್ರು ಮತ್ತು ಪಡಕುದ್ರು ನಡುವೆ 1991ರಲ್ಲಿ ಸಂಪರ್ಕ ಉದ್ದೇಶದಿಂದ ಸುವರ್ಣ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ತೂಗು ಸೇತುವೆ ಕ್ರಮೇಣ ವಿಹಾರ ತಾಣವಾಗಿ ಮಾರ್ಪಟ್ಟಿತ್ತು. ಕುದ್ರುವಿನ ಹಿನ್ನೀರು, ಆಕರ್ಷಕ ತೆಂಗಿನ ತೋಪು, ನದಿಗಳ ನಡುವೆ ಹುದುಗಿರುವ ಪುಟ್ಟ ಪುಟ್ಟ ಕುದ್ರುವಿನ ಸೊಬಗು ಸವಿಯಲು ದೇಶ ವಿದೇಶದಿಂದ ಪ್ರವಾಸಿಗರು ಆಗಮಿಸುತ್ತಿದ್ದರು. ವಾರಾಂತ್ಯ ತೂಗು ಸೇತುವೆ ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಟೂರಿಸಂ ಅವಲಂಬಿಸಿ ಒಂದಷ್ಟು ವ್ಯಾಪಾರ ಚಟುವಟಿಕೆಗಳು ಇಲ್ಲಿ ತೆರೆದುಕೊಂಡಿದ್ವು. ಸಹಾಯಾಸನ ದೋಣಿ ವಿಹಾರಕ್ಕೆ ಪ್ರದೇಶ ಜನಪ್ರಿಯತೆಯನ್ನ ಪಡೆದುಕೊಂಡಿತ್ತು. 2015ರಲ್ಲಿ ತೂಗು ಸೇತುವೆಯನ್ನ ದುರಸ್ತಿಗೊಳಿಸಲಾಗಿತ್ತು. ನಂತರ ಸೂಕ್ತ ನಿರ್ವಹಣೆ ಕಾಣದ ಹಿನ್ನೆಲೆಯಲ್ಲಿ ಶಿಥಿಲಾವಸ್ಥೆಗೆ ತಲುಪಿತ್ತು. ಸೇತುವೆಯ ಇಕ್ಕೆಲಗಳ ಪಿಲ್ಲರ್ಗಳ ಬುಡದಲ್ಲಿ ಕಲ್ಲುಗಳು ಕುಸಿದಿದೆ. ಮೇಲ್ಗಡೆ ನಡೆದಾಡುವ ಹಾಸುಗಳು ಅಭದ್ರತೆಯಿಂದ ಕೂಡಿದೆ. ಎರಡು ಬದಿಯಲ್ಲಿನ ರೋಪ್ಗಳಿಗೆ ಅಲ್ಲಲ್ಲಿ ತುಕ್ಕು ಹಿಡಿದಿದ್ವು. ಕಬ್ಬಿಣದ ಸಂದುಗಳು ದುರ್ಬಲಗೊಂಡಿದ್ವು. ವಾರಾಂತ್ಯದಲ್ಲಿ ಮತ್ತು ರಜಾ ದಿನಗಳಲ್ಲಿ ಪ್ರವಾಸಿಗರ ಹರಿವು ಹೆಚ್ಚಿದಾಗ ತೂಗು ಸೇತುವೆ ಮೇಲೆ ಒಮ್ಮಿಂದೊಮ್ಮೆಲೆ ನೂರಾರು ಮಂದಿ ಜಮಾಯಿಸುತ್ತಿದ್ರು. ಕನಿಷ್ಠ 30 ಮಂದಿ ನಿಲ್ಲಬಹುದಾದ ಸೇತುವೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಜಮಾಯಿಸುತ್ತಿರುವುದರಿಂದ ಸಂಭವನೀಯ ಅಪಾಯ ಮನಗಂಡು ಸೇತುವೆಯ ನಿರ್ವಹಣೆಗಾಗಿ ಗ್ರಾಮ ಪಂಚಾಯತ್, ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ಮನವಿ ಸಲ್ಲಿಸಿತ್ತು.
ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ.